ಪ್ರಾಣಿ ಕಲ್ಯಾಣ ಸಂಸ್ಥೆಗಳು ಸಲ್ಲಿಸಿದಂತಹ ಮಧ್ಯಸ್ಥಿಕೆ ಅರ್ಜಿಗಳನ್ನು ವಿಚಾರಣೆಗೆ ತೆಗೆದುಕೊಳ್ಳಲು ಸುಪ್ರೀಂ ಕೋರ್ಟ್ ಅವಕಾಶ ನೀಡಿದ್ದನ್ನು ಖಂಡಿಸಿ ಮಂಗಳೂರಿನ ಮಿನಿ ವಿಧಾನಸೌಧದ ಮುಂಭಾಗ ಭಾನುವಾರ ಪ್ರಾಣಿಪ್ರಿಯರು ಪ್ರತಿಭಟನೆಯನ್ನು ನಡೆಸಿದರು. ಶಕ್ತಿನಗರ ಅನಿಮಲ್ ಕೇರ್ ಟ್ರಸ್ಟ್ನ ಟ್ರಸ್ಟಿಯಾಗಿರುವ ಸುಮಾ ಆರ್ ನಾಯಕ್ ಮಾತನಾಡಿ, ಪ್ರತಿಯೊಂದು ಪ್ರಾಣಿಗೂ ಮನುಷ್ಯನಷ್ಟೇ ಬದುಕುವ ಹಕ್ಕಿದೆ. ಇದನ್ನು ಸುಪ್ರೀಂ ಕೋರ್ಟ್ಗೆ ಮನದಟ್ಟು ಮಾಡುವ ಉದ್ದೇಶದಿಂದ ಸಲ್ಲಿಸಿದಂತಹ ಅರ್ಜಿಯನ್ನು ಕೋರ್ಟ್ ತಿರಸ್ಕರಿಸಿರುವುದು ಖಂಡನೀಯ ಎಂದರು. ಈ ಪ್ರಾಣಿಗಳಿಗೆ ಸೆಂಟ್ರಲ್ ಜೈಲಲ್ಲಿ ಆಗುವ ಹಾಗೆ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ಸುಪ್ರೀಂ ಕೋರ್ಟ್ ಮತ್ತೆ ಸರ್ಕಾರ. ಅದರ ಬದ್ದು ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಆಸ್ ಪರ್ ದಿ ಆನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ 2023 ಇದು ಒಂದು ಕ್ರಮ ಪ್ರಕಾರ ABC ಸೆಂಟರ್ಸ್ ಮಾಡಿ ಲಸಿಕೆ ಆದಷ್ಟು ವ್ಯಾಕ್ಸಿನೇಷನ್ಸ್ ನಮ್ಮ ಬೀದಿ ಪ್ರಾಣಿಗಳಿಗೆ ಕೊಡಬೇಕು, ಮತ್ತೆ ಇದ್ದ ಪ್ರಾಣಿಗಳು ಅದೇ ಪ್ರದೇಶದಲ್ಲಿ ಸರ್ಜರಿ ಮಾಡಿ ಬಿಡಬೇಕು ಅಂತ ನಡೆಯೋದು ಕಾರ್ಯಕ್ರಮವನ್ನು ಇನ್ನೂ ಜಾಸ್ತಿ ಮಾಡಬೇಕಂತ ನಾವು ಈ ಪ್ರೊಟೆಸ್ಟ್ ಮುಖಾಂತರ ಅವರಿಗೆ ಒಂದು ರೀಚ್ ಆಗೋದೊಂದು ನಮ್ಮ ಪ್ರಯತ್ನ. ಈ ವೇಳೆ ರಜನಿ ಶೆಟ್ಟಿ, ಉಷಾ ಸುವರ್ಣ, ಸಾಕ್ಷಿ, ತೌಷಫ್, ವಿಜಯ್ ಕೆ ರಾವ್ ಹಾಗೂ ಪ್ರಾಣಿಪ್ರಿಯರು ಬೀದಿ ನಾಯಿಗೆ ಆಹಾರ ನೀಡುವವರು ಪಾಲ್ಗೊಂಡಿದ್ದರು.